ಗುಂಪಾಲ ಮಣ್ಣೆ ಇರ್ನ ಕಾರ್ನಿ ಕೊಡು ಮೆರೆಯೊಂದುಂಡು ಆ ಜಾಗಡ್ ಭಜನಾ ಉತ್ಸವ ಭಜಕೆರ್ನ ಸ್ವರ ತೊಟ್ಟು ಜನ ಮಂದೆ ಸೇರೊಂದು ಪುಣ್ಯೋನು ಪಡೇರುಳ್ಳೆರು ಸ್ವಾಮಿ ರಂಗಾನ ಸುಗಿಪೆರೆ ಉಳ್ಳೆರು ಕಚ್ಚೋಡು ಕಷ್ಟ ಮಾಜಿದು ಪೋವು ತೂಲೆ ಊರೋರ್ ಮೇಲ ಖುಷಿಯೇ ಸ್ವಾಮಿಲು ಬರ್ಪಿ ಸಾದಿಡ್ ಭಕ್ತರು ಮಾತಾ ಪುರ್ಪೋನು ಬಿರ್ಕೊಡು ಮುಲ್ಪಾದ ಸಂಗೋಲು ಒಟ್ಟಾದ ಬೆನ್ಪೇರು ಮುಲ್ಪಾದ ಸಂಗೋಲು ಒಟ್ಟಾದ ಬೆನ್ಪೇರು ಬಾಲಕೃಷ್ಣನ ಸಾಯ ತಿಕ್ಕಡು ಕೊರುವೇರು ಅಭಯೋನು ಕಾಪುಗ ಸಿಂಗಲ್ದು ಖುಷಿ ಖುಷಿ ಟುಪ್ಪನ ಗೋವಿಂದದ ಭಜನೆ ಮೋಕೇಡು ಸುಗಿತೊಂದು ಪುನ ಗೋಪಾಲಗ ಭಜನೆ ಅಂಚನೆ ಗ್ರಾಮದ ಮಲ್ಲಾಚಾಮುಂಡಿ ದೈವ ಅಂಚನೆ ಮಹಾಕಾಲಿ ನಮ್ಮ ಊರದ ನಿತ್ಯ ನಿರಂತರ ಅನುದಾಕೂರ್ ಅಂಚಿನ ಕೊಂಡನದ ಬಂಡೆ ಅಂಚನೆ ಹೊರಗಜ್ಜಲ ಮಾತಾ ದೈವದೇವಿಗಳ ಪ್ರಾರ್ಥನೆ ಮತ್ತೊಂದು ಶ್ರೀಕೃಷ್ಣ ಪರಮಾತ್ಮನ ನಿತ್ಯ ನಿರಂತರ ಆರಾಧನೆ ಮಲ್ಪನ ಮುಖಾಂತರ ಈ ಬಾಲಕೃಷ್ಣ ಮಂದಿರ 1990 ಪ್ರಾರಂಭ ಆಯ್ತು. ಈ ಒಂಜಿ ಬಾಲಕೃಷ್ಣ ಮಂದಿರ ಈ 2022 25ನೇ ವರ್ಷದ ಈ ಒಂಜಿ ರಜತ ಸಂಭ್ರಮದ ಈ ಒಂಜಿ ಕಾರ್ಯಕ್ರಮದ ಸಂದರ್ಭದ ರಜತ ಸಂಭ್ರಮ ಕಾರ್ಯಕ್ರಮ ಮನತ್ತಿರ ಮಲ್ಪೋಡು ಐತ ಮಧ್ಯಾಹ್ನ ಆಧ್ಯಾತ್ಮಿಕವಾದ ನಿತ್ಯ ನಿರಂತರ ಭಜನೆ ಕಾರ್ಯಕ್ರಮದ ಮುಖಾಂತರ ಇಡೀ ಊರದ ಮಾತ ಸಂಘ ಸಂಸ್ಥೆಗಳನ್ನು ಒಟ್ಟು ಸೇರ ಒಂದು ಈ ಒಂದು ಬಾಲಕೃಷ್ಣ ಮಂದಿರನ ಅತ್ಯಂತ ಯಶಸ್ವಿಯಾದ ಊರದ ಮಾತ ಜನಕಲ್ನ ಈ ಮಂದಿರ ಲೆಕ್ಕ ಈ ಊರದ ಮಾತ ಸಂಘ ಸಂಸ್ಥೆಗಳ ಪ್ರೋತ್ಸಾಹ ಒಂದು ನಿರಂತರ ಬೈದೆ. ಈ ದೃಷ್ಟಿಯಲ್ಲಿ ಸುಮಾರು 1750 ಮಿಕ್ಕಿದ ಉಪಮಾಂಚನ ಈ ಊರು ಕರಿನ 10-15 ವರ್ಷದಿಂದ ಮಾತ ಇಲ್ಲದ ನಗರ ಭಜನೆ ಹೋಗುವ ಮುಖಾಂತರ ಈ ಭಾಗಡೆ ಮಾತ ಇಲ್ಲದಕ್ಕಲ ಸಂಪರ್ಕ ಅಂಚಿನ ಪ್ರಯತ್ನದೊಟ್ಟಿಗೆ
ನಗರ ಭಜನೆ ಪರಿಪವನ ಇದೊಟ್ಟಿಗೆ ಧಾರ್ಮಿಕವಾದ ಆಧ್ಯಾತ್ಮಿಕವಾದ ಈ ಭಾಗಡೆ ಸಂಘಟನಾತ್ಮಕವಾದ ನಮ್ಮ ಹಿಂದುತ್ವದ ವಿಚಾರದ ಆಧಾರದ ಮೇಲೆ ಕೆಲಸ ಮಾಡುವುದು ನಿರಂತರವಾಗಿ ಈ ವರ್ಷ ಪ್ರತಿ ಈ ಒಂಜಿ ಮಾರ್ಚ್ ತಿಂಗಳು ಏಕಾ ಭಜನೆ ಮುಖಾಂತರ ವಾರ್ಷಿಕೋತ್ಸವನ ಈ ಒಂದು ರೀತಿಯ ಗಡ್ಡ ದಿನದ ಕಾರ್ಯಕ್ರಮ ಆಚರಣೆ ಬಂದಿದ್ದ ಈ ಸಲ 7 ದಿನದ ಸಾಪ್ತಾಹಿಕ ಭಜನೆ ಮಲ್ಕೊಂಡು ಇನ್ನು ಮುಖಾಂತರ ಈ ದೇವರನ್ನ ಸಾನ್ನಿಧ್ಯ ವೃದ್ಧಿದೊಟ್ಟಿಗೆ ಸಮಾಜದ ಮಾತ ಜನಕುಲ ಒಟ್ಟಿಗೆ ಸೇರುವಂತ ರೀತಿಯಲ್ಲಿ ಇನ್ನು ಈ ಒಂದು ಕಾರ್ಯಕ್ರಮದ ಪ್ರಾರಂಭದ ಈ ಸುಮೂರ್ತ ನಮ್ಮ ಮಾತೆಲ್ಲ ಸೇರಿದ ಭಾರಿ ಸಂತೋಷದ ಸಂಗತಿ ಬಂದವರನ್ನ ಇಂದು ಹೊರೆಕಾಣಿಕೆ ಅಲ್ತಂದ ಪೂರ ಮೇಟದ ಸಂಘ ಸಂಸ್ಥೆಯಲ್ಲಿ ಬಂದರು ನನ್ನ ಹೊರೆಕಾಣಿಕೆ ನಾನು ಮನೆ ಮಲ್ಪಂದೆ 5 kg ಅರಿ 5 ಸಾರೈ 1 ಲೀಟರ್ ಎಣ್ಣೆ ಸಾರತ್ತ ಎಲ್ಲಂತ ಇಲ್ಲದಿಲ್ಲ ಬರಡು ಅಂತ ರೀತಿಯಲ್ಲಿ ಮಾತ ಹಿಂಗೆ ಒವೇ ರೀತಿದ ಈಗ ಹಬ್ಬರ ಬರಂದೆ ಒವೇ ರೀತಿದ ಈಗ ಹೆಚ್ಚು ಪ್ರಚಾರ ಬರಂದೆ ಇಲ್ಲಿಲ್ಲದ ಸಂಕಲ್ಪ ಈ ಭಜನಾ ಮಂದಿರದ ಈ ದೇವರ ಸಾನ್ನಿಧ್ಯ ಅನ್ನ ಸಂದರ್ಭನೆ ಅವಳ ರೀತಿ ಇದೆ ತ್ರಿವಿಧ ಭಕ್ತಿದ ಸಮರ್ಪಣೆ ಅವಳ ಹೊಂದುವ ಕಾರಣಕ್ಕೋಸ್ಕರ ಹೆಂಗ್ಳು ಕೋಡೆದ ದಿನ ಮಾತ ಒಂದು ಏನೇನ್ ಒಟ್ಟು 11 ಸಂಘ ಸಂಸ್ಥೆದ ಮಧ್ಯ ಕಂದೂರು ಬಂದಿದ್ದ ಸುಮಾರು 5 ಟಿಕೆಟ್ ಒಟ್ಟು ಸೇರಾವಣಿ ಸಂಗ್ರಹ ಕೇಂದ್ರನೆಲ್ಲ ಮಾಡ್ತಿದ್ದ ಕೋಟೆ ಕಾಂಡೆ ಊರ 5 ಟಿಕೆಟ್ಲ ಬಾರಿ ಶೋಕುಡು ಉದಿಪನದ ಕಾರ್ಯಕ್ರಮ ಮಾತ ಸಂಘ ಸಂಸ್ಥೆಗಳಲ್ಲಿ ಸೇರಿದು ಖಾಲಿ ಮೂಲೆ ಆಗ್ತದೆ ಮಾತ ಮೇಟ್ಲ ಬರಲಿ ನಾನು ಈ ಊರದ ಸಂಘ ಸಂಸ್ಥೆಗಳಿಗೆ ಏತ್ ನಮೂನೆಂಡ ಆಗ್ಲೇ ಪುಗಾರ್ಗಳ ಕಮ್ಮಿ ಯಾವಾಗ ಸಂಘ ಸಂಸ್ಥೆದ ಆಧಾರದ ನಿತ್ಯ ಈ ಒಂದು ಭಜನಾ ಮಂದಿರ ಒಪ್ಕೊಂಡು ಇಡೀ ಊರದ ಜನಕ್ಕೆಲ್ಲ ಒಂದು ಪ್ರೋತ್ಸಾಹದ ಆಧಾರದ ನಿತ್ಯ ಈ ಊರು ಹಿಡ್ಕೊಂಡು ಹೆಂಗ್ ನಿಜವಾದ ಹೆಂಗ್ ಪ್ರಾರಂಭದ ಮಲ್ಪನಾಗ ನಾನು ಬಂದಿದ್ದೇನೆ ಈ ಅನ್ನದಾನಕ್ಕೆ ಅರೆ ಬಣ್ಣದಾನ ಹಿಂಗೆ ಸುಬ್ರಹ್ಮಣ್ಯರು ಬಂದಿದ್ದೇನೆ ಸುಬ್ರಹ್ಮಣ್ಯದ ನಾವು ಪ್ರಯತ್ನ ಬಂದಿದೆ ಆಟಲ್ಲ ಸುಬ್ರಹ್ಮಣ್ಯ ದಿನಿ ಅರಿ ತಾರೈ ಪಕ್ಕ ಬೆಲ್ಲ ಪೂರ ಇದಕ್ಕೆ ಬರ್ಕೊಂಡು ಮನಸ್ಸು ಮಾಡ್ತಂದಾಡ ಒಂದು 5 ಕ್ವಿಂಟಲ್ ಆಗಿಯ 10 ಕ್ವಿಂಟಲ್ ಆಗಿಯ ಸ್ವಲ್ಪ ಕಂತದ ಈಗ ಪೂರ ಬರ್ತದೆ ನಾನು ಮಾತನ್ನೆಲ್ಲ ಸಂಕಲ್ಪದ ಅನ್ನದಾನ ಅವಳ ಮಂತ್ರೋಸ್ಕರ ಆ ರೀತಿಯ ಮಲ್ಪನಾಗ ಈಗ ಮಾತ ಏರು ಭಾರಿ ಕಷ್ಟ ಹೊಡಿತು ನಮ್ಗೆ ಸಮೇತ ಅರಿತಾರೆ ಭಾರಿ ಮನಸ್ಸು ಸಿಂಚಿದೆ ಶ್ರೀಕೃಷ್ಣ ಪರಮಾತ್ಮನ ಒಂದು ಲೀಲೆನೆ ಕೂಡ ಸ್ವಲ್ಪ ಆ ಕೆಲಸಕ್ಕಾಗ ಯೋಚನೆ ಬಂದಲ್ಲ ಅತ್ಯಂತ ಯಶಸ್ವಿಯಾದ ಶ್ರೀಕೃಷ್ಣ ಪರಮಾತ್ಮ ಅನುಗ್ರಹ ಬಂದಿದೆ ಇನ್ನು ಈ ಒಂದು ಸಾಪ್ತಾಹಿಕ ಭಜನದ ಈ ಒಂದೇನು ಉದೀಪನ ಮಲ್ಪಡೋದು ನನಗ ಹೆಂಗ್ಲ ಮನಸ್ಸಲ್ಲಿ ಸೋಮೇಶ್ವರ ದೇವಸ್ಥಾನ ಹೆಂಗ್ಲೆಗ ಆರಾಧ್ಯ ದೇವಸ್ಥಾನ ಗ್ರಾಮದ ದೇವೆ ಆ ದೇವರನ್ನ ಅನುಮೋದಿತ ಅಂದ್ರೆ ಪೂರ ಕೆಲಸ ಕಾರ್ಯ ಮಲ್ತನ್ ಪೋಪನಂದಿ ಸಂಪ್ರದಾಯ ಐನ ಪ್ರಕಾರ ಸೋಮೇಶ್ವರ ದೇವಸ್ಥಾನದ ಆಡಳಿತ ಮುತ್ತೈಸರು ರವೀಂದ್ರನಾಥ್ ರೈ ಅದು ವಕೀಲರೆಲ್ಲ ಪಕ್ಕ ಈ ಒಂದು ಮಂದಿರ ನಿರಂತರವಾದ ಪ್ರೋತ್ಸಾಹ ಇಡೀ ಊರು ನಮ್ಮೊಟ್ಟಿಗೆ ಮಾತ ಸಂಘ ಸಂಸ್ಥೆಗೆಲ್ಲ ವೈಯಕ್ತಿಕವಾಗಿ ಎನ್ನೆಲ್ಲ ಅತ್ಯಂತ ಆತ್ಮೀಯ ಮಾರ್ಗದರ್ಶಕರಾದ ನಮ್ಮ ಮಾತ ಕೆಲಸಗಳ ಅತ್ಯಂತ ಪ್ರೀತಿಗೆ ಈ ಒಂದು ನಮ್ಮ ದೇವಸ್ಥಾನಕ್ಕೆ ನಮ್ಮ ಈ ಮಂದಿರಕ್ಕೆ ಪ್ರೋತ್ಸಾಹ ಕೊಡೋದು ಇದೆ ಸೋಮೇಶ್ವರ ದೇವಸ್ಥಾನದ ಬ್ರಹ್ಮಕಲಶೋತ್ಸವಕ್ಕೆ ಇಂಚ ವಾರೀತಿ ಅದ್ದೂರಿಯಾದ ಮಾತ ಜನಕ್ಕೆಲ್ಲ ಪ್ರೀತಿ ವಿಶ್ವಾಸದ ಆ ಜಾಗಕ್ಕೆ ಬರ್ತದೆ ಆರಾಧನೆ ಸೋಮನಾಥನ ಆರಾಧನೆ ಮಾಡ್ತಾರೆ ಇಂಚ ಅವಕಾಶ ಮಾಡ್ಬೋದು ಆ ದೇವಸ್ಥಾನವನ್ನು ಭಾರಿ ಉದ್ಧಾರ ಮಾಡ್ತದೆ ಆ ದೇವಸ್ಥಾನದ ಪೂರ ಕೆಲಸ ಕಾರ್ಯಗಳನ್ನು ಅಚ್ಚುಕಟ್ಟಾದ ಮತ್ತು ನಂಚಿನ ಅತ್ಯಂತ ಸಮರ್ಥ ಇಂಗ್ಲ ಮಾತೃ ಹಿರಿಯರ ಮಾರ್ಗದರ್ಶಕರ ನಂಚಿನ ರವೀಂದ್ರನಾಥ್ ರೈಲೇನೆ ಈ ಸಂದರ್ಭದಲ್ಲಿ ಫಸ್ಟ್ ಸುರುಕಾದರೆ ಅನ್ನ ವಿನಂತಿ ವಿಕೆನೊಂದಿ ದಯವಂತ ಈ ಬರ್ತದ ಸುರುಕು ದೀಪ ಬರ್ತದ ದಯವಂತ ಸೋಮನಾಥ ದೇವರ ಸಾನ್ನಿಧ್ಯ ಈ ಜಾಗ ಆಗ ಫಸ್ಟ್ಗೆ ಮೂಲ ಬರ್ತೇನೆ ಇಂಗ್ಲೇ ಮಾತಾಡಿದ ಅತ್ಯಂತ ಸಂತೃಪ್ತಿ ಆಗ ಒಂದು ದಿನ ಬೆಂಗಳೂರು ಅವರು 3 ಹಣ ಭಾರಿ ಇಂಗ್ಲಿಗೆ ಭಾರಿ ಖುಷಿ ಆದವಲ್ಲ ಇದು ಸೋಮನಾಥನ ಆ ಒಂದು ನೇಟ್ ಇರುವ ಈ ಜಾಗಕ್ಕೆ ಪ್ರತಿನಿಧಿಸಿದ ಇದಕ್ಕೆ ಅತ್ಯಂತ ಪ್ರೀತಿಪೂರ್ವಕ ಎಂಗ್ಲ ಮಾತ ಯಾಪಲ ಇದರಿಂದ ಅತ್ಯಂತ ಅಭಿಮಾನ ಪ್ರೀತಿದ ಈ ಒಂದು ಊರದ ಮಂದಿರದ ಊರದ ಸಂಘ ಸಂಸ್ಥೆದ ಮಾತನ್ನೆಲ್ಲ ಬರೋದು ಅತ್ಯಂತ ಪ್ರೀತಿದ ಈ ಒಂದು ಸ್ವಾಗತ ಅನ್ಬೋದು ಹಾಗೆ ಕೇಶವದಾಸ್ ಮೇಲೆ ಬರ್ತದೆ ಶಾಲ್ ಮಾಡಿದೆ ಮಾಲತೆಕ್ಕಲ ಕೇಶವನ್ನೆಲ್ಲ ಬರ್ತದೆ ಶಾಲ್ ಮಾಡಿದೆ ಕೇಶವ ಒಂದು ಸ್ಮರಣಿಕೆ ಕೊಟ್ಟು ಬಂದದೆ ಕೇಂದ್ರದಲ್ಲಿ ನಿಮ್ಮ ಮಂದಿರದ ಗೌರವಾಧ್ಯಕ್ಷರ ಅಂಚನ ಕೇಶವನ್ನೇ ಅಂಚನೆ ದುಂಬು ಮಹಿಳಾ ಸಮಿತಿದ ಅಧ್ಯಕ್ಷರಾದ ಮಾಲತಕ್ಕೆ ಇರುವೆಲ್ಲ ಬರ್ತದೆ ಅದಕ್ಕೆ ಗೌರವ ಸಮರ್ಪಣೆ ಮಾಡಿಕೊಳ್ಳೋದು ಕೇಂದ್ರ
ಒಂದು ಕಾರ್ಯಕ್ರಮ ನಮ್ಮಲ್ಲಿ ಎಂಗ್ಲ ಆತ್ಮೀಯರು ಅತ್ಯಂತ ಆತ್ಮೀಯರು ದಯವನ್ನ ಶಾರದಾ ಮಹೋತ್ಸವ ಸಮಿತಿದ ಕಟ್ಟಡ ನಿರ್ಮಾಣ ಸಮಿತಿದ ಗೌರವಾಧ್ಯಕ್ಷರಾದ ನಮ್ಮ ಕಟೀಲ್ ದೇವಸ್ಥಾನದ ಭಾರಿ ಪ್ರೀತಿದಾರಾದ ವಿಶೇಷವಾದ ಕೊಲ್ಯಾಡಿದ್ದಲ್ಲ ನಮ್ಮ ಬೆಂಗಳೂರಿನ ದಾಸರಲ್ಲಿದೆ ಅತ್ಯಂತ ಯಶಸ್ವಿ ಉದ್ಯಮಿಯಾದ ಈ ಊರದ ಉಳ್ಳಾಲ ಭಾಗ ಅದರಿಂದ ನಮ್ಮ ಕುಳ್ಳದ ಭಾಗಗಳಿಗೆ ಏರಿಕೆ ತೊಂದರೆ ಅನ್ನಲ್ಲ ನನ್ನ ಮಾದರಿಗೆ ಅತ್ಯಂತ ಪ್ರೀತಿಗೆ ಸಹಕಾರ ಮತ್ತೊಂದು ತುಂಬಲ ಈ ಮಂದಿರಗೆ ಸಹಕಾರ ಮತ್ತೊಂದು ಪ್ರೋತ್ಸಾಹ ಕೊಡ್ತಾರೆ ನನ್ನ ವೈಯಕ್ತಿಕವಾದ ಎನ್ನೆಲ್ಲ ಅತ್ಯಂತ ಆತ್ಮೀಯ ಮಾರ್ಗದರ್ಶಕರಿಗೆ ನನ್ನ ಸೌಂದರ್ಯ ರಮೇಶನ್ನೇ ಅಲ್ಲಿ ರಮೇಶನ್ನೇ ಮತ್ತು ಸೌಂದರ್ಯ ರಮೇಶನ್ನೇ ದಯವಂತ ಆದ್ರೆ ಮೋನನ್ನ ಕೆಲವರು ಒಡನಾಟೋಡಿಕ್ಕಿನಾಗ ಎನ್ನಡದು ಮಸ್ತ್ ಹಿರಿಯರನ್ನಲ್ಲ ಬೆಂಗಳೂರು ಅಂಚಿನ ಈ ಜಾಗಕ್ಕೆ ಹೋದು ಅಲ್ಪ ದಾಸರಲ್ಲಿದ್ದ ನಗರಸಭೆದ ಉಪಾಧ್ಯಕ್ಷರಾದ ಐದೊಟ್ಟಿಗೆ ನಮ್ಮ ಬೆಂಗಳೂರದ ಹೆಚ್ಚಿನ ಪೂರ ಗಳಿಕೆದ ಆರ್ಥಿಕವಾಗಿ ಹೆಚ್ಚಿನ ಗಳಿಕೆಯನ್ನ ಇದು ಪೂರ ನಮ್ಮ ಊರದ ಜನಗಳಿಗೆ ಕೊಲ್ಪನ ಮುಖಾಂತರ ಈ ಭಾಗದ ಬಡವರಿಗೆ ಭಾರಿ ಪ್ರೋತ್ಸಾಹ ಅತ್ಯಂತ ಪ್ರೀತಿದ ರಮೇಶನ್ನೇ ಕೊಲ್ಯಾಡಿ ಸೌಂದರ್ಯ ಕ್ಲಿನಿಕ್ ಪ್ರಾರಂಭ ಮಲ್ಪನ ಮುಖಾಂತರ ನಿಜವಾದ ಡಾಕ್ಟರ್ ಅದನ್ನ ಜೋಕ್ಲೇನು ಡಾಕ್ಟರ್ ಮಲ್ಪದೆ ಆದ್ರೆ ಎಂಗ್ಲೆಗೆ ವಿಶೇಷವಾಗಿ ಸಹಕಾರ ತಿಕ್ಕೋಡು ಮಲ್ಪನ ಕಾರಣಕ್ಕೋಸ್ಕರ ಅಲ್ಪ ನಮ್ಮ ಕೊಲ್ಯಾಡಿ ನಮ್ಮ ಮಾತ ಚಟುವಟಿಕೆಗಳ ಪ್ರೋತ್ಸಾಹ ಕೊಡ್ತಾರೆ ರಾತ್ರಿ 1 ಗಂಟೆ ಊಟ ಅರ್ಣನೆ ಕಟೀಲ್ ಯಕ್ಷಗಾನ ಅರ್ಣ ನೇತೃತ್ವದ ಯಕ್ಷಗಾನ ಇತ್ತದಲ್ಲ ಕಾಂಡ ಸಮಯಕ್ಕೆ ಸರಿಯಾದ ನಮಾಣ ಒಂಚೂರು ಲೇಟ್ ಆದ ಲೇಟ್ ಆದಿದೆ ಸಮಯಕ್ಕೆ ತುಂಬೂರಲ್ಲಿ ಊರೆಲ್ಲ ಬಂದು ಈಗ ಈ ಸಂದರ್ಭದ ಸೌಂದರ್ಯ ರಮೇಶನ ನಮ್ಮೊಟ್ಟಿಗೆ ಇನ್ನ ನಿರಂತರ ಪ್ರೋತ್ಸಾಹ ಸಹಕಾರ ದುಪ್ಪಡದು ಈ ಸಂದರ್ಭದ ಬಂದು ನಮ್ಮ ಊರದ ಮಾತುಕತೆ ಅತ್ಯಂತ ಪ್ರೀತಿಪೂರ್ವಕವಾದ ಸ್ವಾಗತ ಮಾಡುವುದಿಲ್ಲ ಯಾರಿಗೆ ನಮ್ಮ ಮಂದಿರದ ಹಿರಿಯ ಕಾರ್ಯಕರ್ತೆ ಬೊಕ್ಕ ನಮ್ಮ ಮಂದಿರದ ಗೌರವಾಧ್ಯಕ್ಷ ಕೆಲಸ ಮಾಡ್ತೀನಿ ಅಂಚಿನ ಸರೋಜಿನಿ ಅಕ್ಕನ ಮಗೆ ಬೊಕ್ಕ ಮಗಲು ಸುನೀತಾ ಬೊಕ್ಕ ಮೋಹನ್ ಕುಮಾರ್ ಮತ್ತು ರಕ್ಷಣಲ ಈ ಮಂದಿರದ ಪ್ರಾರಂಭದ ದಿನದಿಂದ ಈ ಮಂದಿರದ ಬೆಳಗಾವಿ ಪ್ರಮುಖ ಪಾತ್ರ ವಹಿಸಿನಾಗಲು ಹಗಲು ಬರ್ತದೆ ಶಾಲು ಬೊಕ್ಕ ಸ್ಮರಣಿಕೆ ಕೊರದು ನಮ್ಮ ರಮೇಶ್ ಅಣ್ಣಗೆ ಗೌರವಿಸಲು ಬಂದದ್ದು ನಮ್ಮ ಮಾತಿನ ಪರವಾದ ವಿನಂತಿ ಮಾತಂದು ಈ ಕಾರ್ಯಕ್ರಮ ನನ್ನವರಿ ಭಿನ್ನೇರ ಪಂಪನೇತಲ ಇನ್ನು ಸಮಾಜ ಹಿಂದೂ ಸಮಾಜಕ್ಕೆ ಸ್ವಲ್ಪ ತೊಂದರೆ ಅನ್ನಲ್ಲ ಈಗ ಶುರುಕಾಲದಿಂದ ಬಗ್ಗೆ ಸ್ವರದೆತ್ತದು ನಮ್ಮ ಹಿಂದೂನ ಪರವಾದ ತನ್ನ ಜೀವದ ಅಂಗ ತೊರೆದಿಲ್ಲ ಸಮಾಜದ ಹಿಂದೂ ಸಮಾಜದ ಹೇಳಿಕೆಗೋಸ್ಕರ ನಿತ್ಯ ನಿರಂತರ ಹೋರಾಟ ಮತ್ತೊಂದು ಖಾಲಿ ನಮ್ಮ ಹುಡ್ಲಾಗೆ ಆಯ್ತು ಇನ್ನು ಕರ್ನಾಟಕ ರಾಜ್ಯದಾದ್ಯಂತ ಇನ್ನು ಹಿಂದೂನ ಪರವಾದ ಯುವಕರ ಪರವಾದ ಸ್ವರದೆತ್ತದು ಒವೇ ರೀತಿಯ ದೇಶದ್ರೋಹಿ ಅದು ನನ್ನ ಮೂಲಭೂತವಾದಿಗಳ ವಿರುದ್ಧ ಒವೇ ರೀತಿಯ ಮುಲಾಜಿ ಚಂದ ಪಾತ್ರವನ್ನು ಮುಲಾಜಿ ಚಂದ ಸಂಘಟನೆ ಮತ್ತೊಂದು ವಿಶೇಷವಾದ ಈ ಭಾಗಡ್ಲ ವಿಶ್ವ ಹಿಂದೂ ಪರಿಷತ್ತದ ಅಂಚನೆ ಬಜರಂಗ ದಳದ ಈ ರಡ್ಡ ಸಂಘಟನೆದಲ್ಲ ರಾಜ್ಯ ಮಟ್ಟದ ಜವಾಬ್ದಾರಿ ತಂದು ನಂಗೆ ಮಾತ್ರೆಗಳ ಈ ಗುಂಪಲದ ಪ್ರದೇಶ ಈ ಸಂಘಟನೆ ಹಿಂದುತ್ವ ನಮ್ಮ ವಿಚಾರಗಳು ಪಸರಿಸರೆ ನಂಗೆ ಪ್ರೋತ್ಸಾಹ ಕೊರೊಂದು ನಿರಂತರ ಕೆಲಸ ಮತ್ತೊಂದು ನಮ್ಮೊಟ್ಟಿಗೆ ಒಪ್ಪನಾರು ಶರಣ್ ಪಂಪಲ್ ಇಲ್ಲಿ ಮಾತ್ರೆಗಳ ಪ್ರತ್ಯೇಕವಾದ ಹೊರಡೋದಿದೆ ನಿತ್ಯ ನಿರಂತರ ಒಂಜತ್ತು ಮಂದಿ ವಿಷಯ ಸಮಾಜದ ಪರವಾದ ಸ್ವರದಿದ್ದದ್ದು ಪಾತ್ರ ನಾವು ಹಿಂಗೆ ಭಾರಿ ಸಂತೋಷ ಕೊಂಡ ನಿಖಿಲ್ಪುರಲ್ಲಿ ಎತ್ತೊಂಬೈತರ ವಿಷಯನ ಆಡ ಶರಣ ಏತ್ ಸಂಪ್ರದಾಯ ಗೌರವ ಬಕ್ಕ ಅದು ಏತ್ ಪ್ರೀತಿ ಬೇಕನ್ನ ಗುಡಗಿ ಗೀತಾನೆ ಅಮ್ಮ ಶಾಂಬಕ್ಕನೆ ಊರಲ್ಲೇ ತಂದು ಬೈದಿರ ಯಾನೆ ನಿಜವಾಗಿ ಈ ಊರ ಮಾರ್ಗದರ್ಶನ ಪರವಾದ ಶರಣನ ಇವರಿಗೆ ಅತ್ಯಂತ ಪ್ರೀತಿಪೂರ್ವಕ ಸ್ವಾಗತ ಇವ್ರು ಪ್ರಾಯಕ್ಕೆ ಇಲ್ಲಿ ಅಣ್ಣ ಇಂಗ್ಲೆಂಡ್ ಮಾತ್ರದಲ್ಲ ಎತ್ತರದಂತ ಕೆಲಸ ಮಾಡ್ತಾರೆ ಶರಣ್ ಒಂಜಿ ದಿನಲ ಒಂಜಿ ನಿಮಿಷಲ ವ್ಯರ್ಥ ಬಂದ ಸಮಾಜ ಮತ್ತು ಹಿಂದೂ ಸಮಾಜಕ್ಕೋಸ್ಕರ ತನ್ನ ಜೀವನ ಪೂರ್ತಿ ಉಳಿಪಾದೀಗ ಕೆಲಸ ಮಾಡ್ಬೇಕು ಅದಕ್ಕೆ ಶರಣ್ ಪಂಪೈಲಿಲ್ಲ ನಾನು ವಿಶೇಷವಾದ ಪ್ರೋತ್ಸಾಹ ಕೊಡ್ತೀನಿ ಗೀತಕ್ಕಾಗಿ ಒಕ್ಕ ನಮ್ಮ ಶಾಂಬಕ್ಕಾಗಿ ನಿಜವಾದ ಋಣಿ ದಯಮಂಡ ಅದನ್ನ ಅದು ಕಂಡನೆಲ್ಲ ಆದ್ರೆ ಮಗನಲ್ಲ ಈ ನಮ್ಮನೆಯಿಂದ ಸಮಾಜದ ಕೆಲಸಗಳಿಗೆ ದುಮುಕೋಯರಿಗೆ ಪ್ರೋತ್ಸಾಹ ಕೊಡ್ತಾರೆ ನಿಗ್ಲಿನ ಮಾತ್ರ ಇಲ್ಲ ನಮ್ಮ ಊರದ ಮಂದಿರದ ಸಂಘ ಸಂಸ್ಥೆದ ಪರವಾದ ಅತ್ಯಂತ ಪ್ರೀತಿಪೂರ್ವಕವಾದ ಅದಕ್ಕೆ
ಗಾಯತ್ರಿ ಪಕ್ಕ ನಮ್ಮ ಜಯಚಂದ್ರನೇ ಬರ್ತದೆ ಶಾಲು ಮಾಡ್ದೆ ಸ್ವಾಗತ ಮಲ್ಕೊಡೋದಕ್ಕೆ ಬಾರಿ ಸರಿಯಾದ ಸಮರ್ಥ ಜನನೇ ಶಾಲು ಪಾಡ್ದು ಗೌರವಿಸುವ ಸಂದರ್ಭ ಭಗವತಿ ದೇವಸ್ಥಾನ ನಮ್ಮ ಭಜನೆ ಹೊಲ್ಕೊಂಡು ಅಲ್ಕೊಳ್ಳಿರಾಗ ಅದಾಗೆ ಬಂದಿದ್ದೆ ನೀನು ಒಂದು ಭಜನೆದ ಕಾರ್ಯಕ್ರಮ ಉಂಟು ಈಗ ಬರಡೊಂದು ಆದ್ರೆ ಇಂಟ್ಲ ಅತ್ಯಂತ ಆತ್ಮೀಯ ಮಿತ್ರರಿಲ್ಲ ಈ ಮಂದಿರದ ಪ್ರೋತ್ಸಾಹಕ್ಕೆ ಇಲ್ಲ ಈ ಮಂದಿರನೇ ಈ ಅಂತ ಕಲ್ಪನೆಗೆ ಒಂದು ಪ್ರಮುಖ ಪಾತ್ರ ವಹಿಸುವಂತಿನ ನಮ್ಮ ವಿನೋದ್ ಚಿತ್ರಾಂಜಲ್ ನಗರಲ್ಲಿ ಅನ್ನ ಬಾವಿ ಅನ್ನ ಬೊಕ್ಕ ಅನ್ನ ಅಕ್ಕ ಅತ್ಲಾಗಿ ನಿರಂತರವಾದ ಈ ಗುಂಪಗಳ ಒಡನಾಟ ಬೊಕ್ಕ ದುಮ್ಮುಡ್ ನಿಂಚಾರ ನಮ್ಮ ಪ್ರತಿ ಕೆಲಸ ಕಾರ್ಯಕ್ಕೆ ಪ್ರೋತ್ಸಾಹ ಕೊಡ್ತಾರೆ ಪ್ರಭಾಕರ್ ಏರಿ ಬೊಕ್ಕ ಅನ್ನ ಶ್ರೀಮತಿ ಉಷಾಕ ಮುಕ್ಳ ನಿರಂತರವಾದ ಮುಕ್ಳ ನಟಿದ್ದಾನೆ ಇಲ್ಲವೂ ಬಾರಿ ಕಮ್ಮಿ ಭಜನೆ ಇತ್ತಂದ ನಿರಂತರವಾದ ಭಜನೆ ತೊಟ್ಟಿಗೆ ನಿರಂತರವಾದ ಒಟ್ಟು ಆಧ್ಯಾತ್ಮಿಕವಾದ ಭಜನೆದ ಮುಖಾಂತರ ನಮ್ಮ ಸಮಾಜದ ಸಂಘಟನೆ ಮಲ್ಪನೆಯಲ್ಲಿ ಒಂದು ಗುತ್ತಿಗೆದಾರರಾದ ಆ ನಿಂತಿದ್ದಲ್ಲ ಧರ್ಮ ಬೊಕ್ಕ ನಮ್ಮ ದೇವರನ್ನ ಕಾರ್ಯ ಅತ್ಯಂತ ಶ್ರದ್ಧೆ ಬೊಕ್ಕ ವಿಶೇಷವಾದ ಭಜನಾ ಕಾರ್ಯಕ್ರಮ ವಿಶೇಷವಾದ ಭಾಗವಹಿಸುವ ಮುಖಾಂತರ ಅದಕ್ಕೆ ಇಲ್ಲಿ ಬೇರೆ ಬೇರೆ ರೀತಿಯ ಕಾರ್ಯಕ್ರಮ ಇದ್ದಲ್ಲ ಇನ್ನು ಪೂರ ಬಿಡ್ದು ಈ ಪ್ರೀತಿಗೆ ಈ ಒಂದು ಊರ್ದ ನಮ್ಮ ಮಾತೆಲ್ಲ ಊರ್ದ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿ ಬೈದರೆ ಅದನ್ನ ಅತ್ಯಂತ ಪ್ರೀತಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಂದದಲ್ಲ ಅದಕ್ಕೆ ರೇವತಿ ವಿಶ್ವನಾಥ್ ಮೇಲೆ ಬಂದಿದೆ ಸ್ವಾಗತ ಬಂದಿದೆ ಮಾಡ್ಕೊಡು ಅಂಚನೆ ಪ್ರಭಾ ವಿಠಲ್ ಈರ್ಲ ಬರ್ತದೆ ಅದಕ್ಕೆ ಶಾಲು ಬೊಕ್ಕ ಸ್ಮರಣಿಕೆ ಕೊಟ್ಟು ಗೌರವಿಸಬೇಕು ಬೊಕ್ಕ ಉಷಾಕಲ ನಮ್ಮ ಈ ಒಂಜಿ ಮಂದಿರಕ್ಕೆ ಕುಟುಂಬ ಇತ್ತನಲ್ಲಗ ಆಗ್ಲೇನೆ ಅತ್ಯಂತ ಪ್ರೀತಿಪೂರ್ವಕವಾದ ಕಾರ್ಯಕ್ರಮಕ್ಕೂ ಸ್ವಾಗತ ಮಾತಾಡೋದು ನಮ್ಮ ಲಕ್ಷ್ಮೀ ನರಸಿಂಹ ದೇವಸ್ಥಾನ ನಮ್ಮ ಉಳ್ಳಾಳ ಮುಖ್ಯಸ್ಥೆಲ್ಲ ಸುನೀಲ್ ಕುಮಾರ್ ಕಾರ್ಕಳದ ಅನ್ನ ಅತ್ಯಂತ ಆತ್ಮೀಯರಲ್ಲ ಮತ್ತೆ ಅನ್ನ ಮಾರ್ಗದರ್ಶಕ ಇಲ್ಲ ಬೇರೆ ಯಾರು ಲೆಕ್ಕಕ್ಕೆ ಬರ್ತೀನಿ ನಮ್ಮ ಪೂರ ಕೆಲಸ ನಮ್ಮ ಆಯಿ ಲೆಕ್ಕನೆ ಎಂತ ಸಾಲು ಬಾರಿ ಪ್ರೀತಿ ಬೈದೇರು ನಮ್ಮ ಲಕ್ಷ್ಮೀ ನರಸಿಂಹ ದೇವಸ್ಥಾನಕ್ಕೆ ನಮ್ಮ ಉಳ್ಳಾಲ ಮುಖ್ಯಸ್ಥರಾದ ನಮ್ಮ ಈ ಒಂಜಿ ಧಾರ್ಮಿಕ ಕಾರ್ಯಕ್ರಮಗಾರ ಬೈದೇರೆ ಲಕ್ಷ್ಮಣ್ ವಸಂತ ನಾಯ್ಕರೇ ಅದೆಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಗೆ ಸ್ವಾಗತ ಮಾಡ್ತಾನಲ್ಲ ಅದಕ್ಕೆ ನಮ್ಮ ವಸಂತರಾವ್ ಯಾರು ಬರ್ತದೆ ಶಾಲು ಪಾಡದೆ ಸ್ವಾಗತ ಮಾಡ್ಕೊಡೋದಕ್ಕೆ ನನ್ನಲ್ಲಿ ಗೌರವ ರಜತ ಮಹೋತ್ಸವ ಗೌರವಾಧ್ಯಕ್ಷರ ಮೋಹನ್ ಶೆಟ್ಟಿ ಕೇಶವನೇ ಪೂರ ಮಂದಿರದ ಪ್ರಮುಖ ಪೂರೆಲ್ಲ ಮಾತೆಲ್ಲ ಒಂದೇ ಪಾತ್ರ ಸ್ವಾಗತ ಮತ್ತೊಂದು ಈ ಕಾರ್ಯಕ್ರಮ ಪುನಃ ಮಾತಾ ಹತ್ತಿ ಬಂಧುಗಳಿಲ್ಲ ಈ ಕಾರಣದ ಹೊರತು ನಿಲ್ಲ ಕುಶಲ್ ಮತ್ತೊಂದು ಈ ಕಾರ್ಯಕ್ರಮಕ್ಕೆ ಮಾತೆಲ್ಲ ಬೈತಾರೆ ಪ್ರೀತಿಪೂರ್ವಕವಾದ ಸ್ವಾಗತ ಮತ್ತೊಂದು ಇತ್ತ ದೀಪ ಪ್ರಜ್ವಲನೆ ನಮ್ಮ ಹಿರಿಯರು ಮಾತೆಲ್ಲ ಸೇರಿದು ಮಾಡ್ತಾರೆ
ಭಜನೆಯ ಮುಖಾಂತರ ಸಮಾಜದ ಸಂಘಟನೆ ಮಾಡಬೇಕೆನ್ನುವ ಕಾರಣಕ್ಕೋಸ್ಕರ ಆಧ್ಯಾತ್ಮಿಕ ಚಿಂತನೆಯನ್ನು ಮುಂದುವರಿಸಿಕೊಂಡು ನಾವು ಇವತ್ತು ಈ ಒಂದು ಸಾಪ್ತಾಹಿಕ ಭಜನೆಯನ್ನು ಉದ್ಘಾಟನೆ ಆಗಿದೆ. ಈ ಉದ್ಘಾಟನಾ ಸಮಾರಂಭದಲ್ಲಿ ಉದ್ಘಾಟನೆ ನಮ್ಮ ಸೋಮೇಶ್ವರ ದೇವಸ್ಥಾನದ ನಮ್ಮೆಲ್ಲರ ಆತ್ಮೀಯ ಮಾರ್ಗದರ್ಶಕರಾದ ರವೀಂದ್ರನಾಥ್ ರೈ ಅವರು ದೀಪ ಬೆಳಗಿಸಿ ಉದ್ಘಾಟನೆ ಮಾಡೋದ್ರ ಮುಖಾಂತರ ನಮ್ಮ ಸೌಂದರ್ಯ ರಮೇಶ್ ಅವರು ನಮ್ಮ ಬೆಂಗಳೂರಿನ ಉದ್ಯಮಿಯಾಗಿ ನಮ್ಮ ಮಾರ್ಗದರ್ಶಕರಾಗಿ ಇವತ್ತು ಈ ಒಂದು ದೀಪವನ್ನು ಬೆಳಗಿಸಿದ್ದಾರೆ. ನಮ್ಮೆಲ್ಲರ ಪ್ರೀತಿಯ ಹಿಂದುತ್ವದ ನಮ್ಮೆಲ್ಲರ ನಾಯಕರಾದ ಶರಣ್ ಪಂಪೇಲ್ ಅವರ ಕುಟುಂಬ ಸಮೇತ ಬಂದು ಈ ಒಂದು ದೀಪವನ್ನು ಬೆಳಗಿಸಿದ್ದಾರೆ. ಜೊತೆಗೆ ನನ್ನ ಆತ್ಮೀಯ ಮಿತ್ರರಾದ ಪ್ರಭಾಕರ್ ಎಯಾಡಿ ಅವರ ದಂಪತಿಗಳು ಕೂಡ ಇವತ್ತು ಈ ಒಂದು ದೀಪವನ್ನು ಪ್ರಜ್ವಲನೆ ಮಾಡಿ, ನಮ್ಮ ಲಕ್ಷ್ಮೀ ನರಸಿಂಹ ದೇವಸ್ಥಾನದ ವಸಂತ ನಾಯಕರು ಕೂಡ ಇವತ್ತು ಈ ದೀಪ ಪ್ರಜ್ವಲನೆ ಮಾಡಿದ್ದಾರೆ. ಇವತ್ತು ಪ್ರಾರಂಭಗೊಂಡಂಥ ಈ ಒಂದು ಸಾಪ್ತಾಹಿಕ ಭಜನೆ ಮುಂದಿನ 3ನೇ ತಾರೀಕು ಬೆಳಿಗ್ಗೆ 6:45 ಗಂಟೆ ತನಕ ನಿರಂತರವಾಗಿ ರಾತ್ರಿ ಹಗಲು ಭಜನೆಯ ಮುಖಾಂತರ ಸಮಾಜ ಸಂಘಟನೆ ಆಧ್ಯಾತ್ಮಿಕ ಚಿಂತನೆಯನ್ನು ಹೆಚ್ಚಿಸುವಂಥ ಶ್ರೀಕೃಷ್ಣ ಪರಮಾತ್ಮನ ಈ ಒಂದು ಸಾನ್ನಿಧ್ಯವನ್ನು ಬೆಳಗಿಸುವಂಥ ಕೆಲಸವನ್ನು ನಾವೆಲ್ಲ ಊರಿನವರು ಸೇರಿಕೊಂಡು ಮಾಡುವಂಥ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಸಹಕಾರ ಪ್ರೋತ್ಸಾಹ ಇರಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಿ